ಇದು ವೆಜ್ ದಮ್ ಬಿರಿಯಾನಿ ಅಂತೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಾದರೂ ಇದೆಯಾ? ಸೀಕ್ರೆಟ್ ಅಂದ್ರೆ ಸೀಕ್ರೆಟ್, ಅದು ಹೇಳಕ್ಕಾಗಲ್ಲ, ಅದು ಸೀಕ್ರೆಟ್. ಇಲ್ಲೇನೋ ಚೆನ್ನಾಗಿದೆ, ತಿನ್ಕೊಂಡು ನೋಡ್ಬಿಡ್ತೇನೆ ಹೇಗಿದೆ ಅಂತ. ಅದೆಲ್ಲ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ, ಹೊಸ ಕೂದಲು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ನನ್ನ. ಹೆಲೋ, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೇಂಜ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವಾಗ ಟೈಮ್ ಆಕ್ಚುಲಿ 2 ಗಂಟೆ ಆಗ್ತಾ ಬಂದಿದೆ. ನಾವು ಇವತ್ತು ಸ್ಯಾಟರ್ಡೆ ಆದರೂ ನಾವು ಅಡುಗೆ ಮಾಡದೆ ಇವತ್ತು ಕೂತಿದ್ದೀವಿ. ನಾನು ಯಾಕೆ ರೇಂಜ್ ಇವತ್ತು ನಾ ಅಮ್ಮ ಯಾಕೆ ಅಡುಗೆ ಮಾಡ್ತಾ ಇಲ್ಲ ಇವತ್ತು? ಅಪ್ಪ ಮಾತಾಡೋದು. ಎಕ್ಸಾಕ್ಟ್ಲಿ, ಅಪ್ಪ ಮಾಡ್ತಾ ಇದ್ದಾರೆ ಇವತ್ತು. ನಾಳೆ ಫಾದರ್ಸ್ ಡೇ ಇದೆ. ಸೊ ನಾಳೆ ಅವ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ನಾನು ಕುಕ್ ಮಾಡಿಕೊಡ್ಬೇಕು ಅಂದರೆ ಇವತ್ತು ನೀವೇ ಕುಕಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಏನೋ ಒಂದು ಮಾಡಿ ವೆಜ್ ದಮ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೆಂಗಾಗುತ್ತೆ ಅಂತ ನೋಡಬೇಕು ಅದು. ಸೊ ಇದು ವೆಜ್ ದಮ್ ಬಿರಿಯಾನಿ ಅಂತೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಾದರೂ ಇದೆಯಾ? ಸೀಕ್ರೆಟ್ ಅಂದ್ರೆ ಸೀಕ್ರೆಟ್, ಅದು ಹೇಳಕ್ಕಾಗಲ್ಲ, ಅದು ಸೀಕ್ರೆಟ್. ಮೊಸರು, ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅವರು ರೆಸಿಪಿ ಹೇಳೋದಿಲ್ಲ ಅಂತೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ರೆಸಿಪಿ ಏನು ಹೇಳಬೇಕಾಗಿಲ್ಲ, ಬಿರಿಯಾನಿ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ. ಇದು ನಾರ್ಮಲ್ ನಮ್ದು ರೆಸಿಪಿ. ಸೊ దమ్ము బిర్యానీ తింది నమ్మనే దంపు అంటదా? దమ్మల వరపజి నాల వరపజి ఫస్ట్ ಕ್ಲಾಸ್ ಆಫ್ ರೇಂಜ್ ಅಪ್ಪ ಅದು ಬಿರಿಯಾನಿ ಮಾಡ್ತಾ ಇದ್ದಾರೆ. ಹೆಂಗೆ ತಿನ್ಬೋದಾ ರೇಂಜ್? ತಿನ್ಬೋದಾ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡ್ತಾರಪ್ಪ? ನಾನು ಚೆನ್ನಾಗಿ ಮಾಡೋದಾ ಅಪ್ಪ ಚೆನ್ನಾಗಿ ಮಾಡೋದಾ? ನೀನು. ನಾನಲ್ಲ. ಎಸ್, ಅದೇ. ಸ್ಮೆಲ್ಲೇನೋ ಚೆನ್ನಾಗಿದೆ, ತಿನ್ಕೊಂಡು ನೋಡ್ಬಿಡ್ತೇನೆ ಹೇಗಿದೆ ಅಂತ. ತಡ್ಕೊಳಕ್ಕಾಗ್ತಿಲ್ಲ, 2:30 ಆಯಿತು, ಹಸುವಾಗ್ತಿದೆ. ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಒಂದು ಒಳ್ಳೆ ಬಿರಿಯಾನಿ ತಿಂದಾಗಿ ಇವಾಗ ನನಗೆ ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ತುಂಬ ದಿನ ಆಯಿತು ನೇಲ್ ಪಾಲಿಶ್ ಚೇಂಜ್ ಮಾಡಿ. ಸೊ ಒಂದು ಹಾಕೋಣ ಇವಾಗ ಅಂತ. ನಾನು ಮುಂಚೆಯಿಂದನೂ ಪಾರ್ಲರ್ಗೆಲ್ಲ ಹೋದೋಳಲ್ಲ. ಇವಾಗ ಮೆನಿಕ್ಯೂರ್ ಮಾಡಿಸ್ಕೋಬೇಕು, ಪೆಡಿಕ್ಯೂರ್ ಮಾಡಿಸ್ಕೋಬೇಕು ಅಂತ ಪಾರ್ಲರ್ಗೆ ಜಾಸ್ತಿ ಹೋದೋಳಲ್ಲ. ಹೋಗಿಲ್ಲ ಅಂತಿಲ್ಲ, ಬಟ್ ಮೆನಿಕ್ಯೂರ್ ಪೆಡಿಕ್ಯೂರ್ಗೆಲ್ಲ ಸ್ವಲ್ಪ ಕಮ್ಮಿನೇ ಹೋಗಿರೋದು. ಬರೀ ಐಬ್ರೋಸ್ ಥ್ರೆಡ್ಡಿಂಗ್, ಆಮೇಲೆ ಹೇರ್ ಕಟ್, ಆಮೇಲೆ ಏನಾದ್ರು ಫೇಶಿಯಲ್ಸ್ ಇದ್ದರೆ ಅದು ಒಕೇಶನ್, ಏನಾದರೂ ಸ್ಪೆಷಲ್ ಒಕೇಶನ್ಸ್ ಏನಾದ್ರು ಇದ್ದಾಗ ಆ ಥರ ಹೋಗಿದ್ದೇ ಜಾಸ್ತಿ. ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಏನಿದ್ರು ಮನೆಯಲ್ಲೇ ಮಾಡ್ಕೊಂಡು ಅಭ್ಯಾಸ, ಅದಕ್ಕೆಲ್ಲ ಜಾಸ್ತಿ
ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಾನು. ಸೊ ಹಾಗಾಗಿ ಇವಾಗಲೂ ಇಲ್ಲಿ ಯಾವುದೋ ಒಂದು ಕಲರ್ ಇದೆ ಅದನ್ನು ತೆಗಿಯೋಣ ಅಂತ ಅಂದ್ಕೊಂಡು ಹಾಕ್ಕೊಂಡು ಕೂತಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದಾಗ ಅದರಲ್ಲಿ ನಾನು ಫ್ರೆಂಚ್ ನೇಲ್ ಮಾಡ್ಕೊಂಡಿದ್ದೆ. ಫ್ರೆಂಚ್ ನೇಲ್ ಅದನ್ನು ನೋಡಿಬಿಟ್ಟು ನಾನು ಯಾರೋ ಸಬ್ಸ್ಕ್ರೈಬರ್ ಕೇಳಿದ್ರಿ ನೀವು ಯಾವ ಥರ ಮಾಡ್ಕೊಂಡ್ರಿ, ಅದು ಯಾವ ಥರ ಹಾಕ್ತೀರಾ ತೋರಿಸಿ ಅಂತ. ಸೊ ಸಿಂಪಲಾಗಿ ಫ್ರೆಂಚ್ ನೇಲ್ಸ್ ಒಂಥರ ಸ್ಟ್ಯಾಂಡರ್ಡ್ ಆಗಿ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ, ವಿತೌಟ್ ಎನಿ ಕಲರ್, ಜಸ್ಟ್ ವೈಟ್ ಫ್ರೆಂಚ್ ನೇಲ್ಸಲ್ಲಿ. ಸೊ ಅದು ನನಗೆ ಯಾವಾಗಲೂ ಜಾಸ್ತಿ ಇಷ್ಟ ಆಗುತ್ತೆ ಫ್ರೆಂಚ್ ನೇಲ್ಸು. ಹಾಗಾಗಿ ನಾನು ಇವತ್ತು ಹಾಕೊತಾ ಇದ್ದೆ. ಸೊ ಐ ಥಾಟ್ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ. ಸೊ ಈ ಥರ ಒಂದು ವೈಟ್ ಕಲರ್ ನೇಲ್ ಪೇಂಟ್ ತೊಗೊಳ್ಳಿ. ಇನ್ಫ್ಯಾಕ್ಟ್ ಫ್ರೆಂಚ್ ಮ್ಯಾನಿಕ್ಯೂರ್ ಅಂತಲೇ ಕೆಲವೊಂದ್ರಲ್ಲಿ ಬರ್ಕೊಂಡು ನೇಲ್ ಪೇಂಟ್ಸ್ಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಫ್ರೆಂಚ್ ಮ್ಯಾನಿಕ್ಯೂರ್ಗೆ. ಸೊ ಆ ಥರದ್ದೊಂದು ಕಂಪ್ಲೀಟ್ ವೈಟ್ ಕಲರ್ ತೊಗೊಳ್ಳಿ. ನಾನು ಇಲ್ಲಿ ಒಂದು ತೊಗೊಂಡಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ನಿಮಗೆ ಡೈರೆಕ್ಟ್ ನಿಮ್ಮ ನೇಲ್ಸ್ ಮೇಲೆ ಇಲ್ಲಿ ಎಷ್ಟು ನೇಲ್ಸ್ ಎಕ್ಸ್ಟ್ರಾ ಬಂದಿರುತ್ತೆ ಅದ್ರ ಮೇಲೆ ಮಾತ್ರ ಇದನ್ನು ಹಾಕಿ. ನಿಮಗೆ ಡೈರೆಕ್ಟ್ ಹಾಗೆ ಹಾಕೋಕ್ಕಾಗುತ್ತೆ ಅಂದರೆ ಅದೇ ಥರ ಹಾಕ್ಬೋದು, ಇಲ್ಲಾಂದರೆ ಒಂದು ಸೆಲ್ಲೋ ಟೇಪ್ ಯೂಸ್ ಮಾಡ್ಕೊಂಡು ಕೂಡ ನೀವು ಇದನ್ನು ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಒಂದ್ಸರಿ ಹಾಕಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಫುಲ್ಲು ಎಷ್ಟು ನೇಲ್ ಹೊರಗಡೆ ಬಂದಿರುತ್ತೆ ಅಲ್ಲಿ ತನಕ ಮಾತ್ರ ಈ ಥರ ಹಾಕ್ಕೊಳ್ಳಿ. ಇದು ಸ್ಕ್ವೇರ್ ನೇಲ್ಸ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಕ್ವೇರ್ ಟೈಪ್ ನೀವು ಕಟ್ ಮಾಡ್ಕೊಂಡಿದ್ರೆ, ಶೇಪ್ ಕೊಟ್ಟಿದ್ರೆ ನಿಮ್ಮ ನೇಲ್ಸ್ಗೆ. ಬಟ್ ನಂದಿಲ್ಲಿ ಇವಾಗ ಒಂದೊಂದು ನೇಲು ಒಂದೊಂದು ಶೇಪಲ್ಲಿದೆ. ಸೊ ಹಂಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಸೊ ಸ್ಕ್ವೇರ್ ನೇಲ್ಸ್ ಕಟ್ ಮಾಡಿಕೊಂಡ್ರೆ ಈ ಫ್ರೆಂಚ್ ಮ್ಯಾನಿಕ್ಯೂರ್ ತುಂಬ ಚೆನ್ನಾಗಿ ಕಾಣುತ್ತೆ ಆ ನೇಲ್ಸ್ಗೆ. ಆ್ಯಂಡ್ ನಿಮಗೆ ಹೀಗೆ ಡೈರೆಕ್ಟಾಗಿ ನೇಲ್ಸ್ ಮೇಲೆ ಹಾಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಈ ಥರ ಒಂದು ಸೆಲ್ಲೋ ಟೇಪ್ ತೊಗೊಳ್ಳಿ, ಗಮ್ ಟೇಪ್ ಏನಿದೆ ಅದನ್ನು ತೊಗೊಂಬಿಟ್ಟು ಜಸ್ಟ್ ನಿಮ್ಮ ನೇಲ್ಸ್ ಎಷ್ಟು ಹೊರಗಡೆ ಬಂದಿದೆ ಅಲ್ಲಿ ತನಕ ಅದನ್ನು ಹೀಗೆ ಕವರ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಜಸ್ಟ್ ಆ ನೇಲ್ ಆರಾಮಾಗಿ ಈಸಿಯಾಗಿ ಹಾಕೊಬೋದು ನೇಲ್ ಪೇಂಟ್. ಇಲ್ಲಾಂದರೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹೊರಗಡೆ ಹೋಗದೆ ಇರೋ ಥರ ಹಾಕ್ಕೋಬೇಕಾಗುತ್ತೆ. ಅದ್ರ ಮೇಲೆ ಹಿಂಗೆ ಹಾಕ್ಕೊಳ್ಳಿ. ಆವಾಗ ಅದು ಎಕ್ಸ್ಟ್ರಾ ಏನಿದ್ರು ಸೆಲ್ಲೋ ಟೇಪ್ ಮೇಲಿರುತ್ತೆ, ಅದು ತೆಗೆದಾಗ ಆರಾಮಾಗಿ ನೀಟಾಗಿ ಬಂದಿರುತ್ತೆ ಶೇಪು. ನೆಕ್ಸ್ಟ್ ಈ ಸೆಲ್ಲೋ ಟೇಪನ್ನು ಇವಾಗ ತೆಗೀರಿ. ಸೊ ಇದನ್ನು ಹೀಗೆ ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಹೊರಗಡೆ ಬಂತು ಅಂದರೆ ಈ ಥರ ಒಂದು ಬ್ರಷ್ ಇದ್ದರೆ ಅದಕ್ಕೊಂದು ಸ್ವಲ್ಪ ಇಲ್ಲಿ ರಿಮೂವರ್ನ ಈ ಥರ ಪ್ರೆಸ್ ಮಾಡಿಕೊಂಡು ಹೀಗೆ ಅದಕ್ಕೆ ಅಲ್ಲಿಂದನೇ ಹಿಂಗೆ ಶೇಪ್ ಕೊಡ್ಬೋದು. ಅದು ರಿಮೂವರ್ ಎಕ್ಸ್ಟ್ರಾ ಬಂದಿರೋದನ್ನು ಅಲ್ಲಿಗೆ ತೆಗೆದುಬಿಡುತ್ತೆ. ಸೊ ಈ ಥರ ನೀಟಾಗಿ ನೇಲ್ ಮಾತ್ರ ಕವರ್ ಆಗುತ್ತೆ. ಸೊ ಆ ಥರ ಸೆಲ್ಲೋ ಟೇಪ್ ಹಾಕ್ಕೊಂಡಿಲ್ಲ ಅಂದ್ರೂ ಈ ಥರನೂ ಮಾಡ್ಕೋಬೋದು. ಈ ಥರ ಒಂದು ಬ್ರಷ್ ಇದ್ದರೆ ನೇಲ್ ಪಾಲಿಶ್ ರಿಮೂವರ್ ಯೂಸ್ ಮಾಡ್ಕೊಂಡು ಈ ಥರ ಅದಕ್ಕೊಂದು ಈ ಥರ ಶೇಪ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಾದಮೇಲೆ ಎಂಡಲ್ಲಿ ಒಂದು ಸ್ವಲ್ಪ ಈ ಥರ ಟ್ರಾನ್ಸ್ಪರೆಂಟ್ ನೇಲ್ ಪೇಂಟ್ ಏನಿರುತ್ತೆ ಅದನ್ನು ತಗೊಂಡು ಫುಲ್ ಮೇಲ್ಗಡೆ ಹಾಕ್ಕೊಂಡ್ರೆ ಫುಲ್ ಶೈನಿಂಗ್ ಬರುತ್ತೆ. ಆವಾಗ ಇನ್ನೂ ಚೆನ್ನಾಗಿ ಲುಕ್ ಇರುತ್ತೆ ಈ ನೇಲ್ಸ್ಗೆ. ಸೊ ಈ ಥರ ತೊಗೊಂಡು ಕಂಪ್ಲೀಟ್ ನೇಲ್ಸ್ಗೆ ಈವನ್ ಆ ವೈಟ್ ಕಲರ್ ಅದು ಒಣಗಾದ ಮೇಲೆ ಆ ವೈಟ್ ಕಲರ್ ಮೇಲೂ ತೊಗೊಂಡು ಹಾಕ್ಬೋದು, ಅದ್ರ ಮೇಲೂ ಹಾಕ್ಬೋದು. ಇದು ಎರಡು ಕೈಯಲ್ಲಿ ಈ ಥರ ಲಾಂಗ್ ನೇಲ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಂದು ಇವಾಗ ನಾನು ಒಂದೇ ಕೈಯಲ್ಲಿ ನನ್ನ ನೇಲ್ಸ್ ಇರೋದು. ಸೊ ಹಾಗಾಗಿ ನಾನು ಒಂದೇ ಕೈಯಲ್ಲಿ ಮಾಡ್ಕೊಂಡಿದ್ದೀನಿ. ನಾವು ಇಂಡಿಯನ್ಸ್, ಸೊ ಹಂಗಾಗಿ ರೈಟ್ ಹ್ಯಾಂಡಲ್ಲೇ ಊಟ ಮಾಡಬೇಕು. ಹಾಗಾಗಿ ನನಗೆ ರೈಟ್ ಹ್ಯಾಂಡಲ್ಲಿ ನೇಲ್ಸ್ ಬೀಳ್ಸೋಕ್ಕೆ ಅಷ್ಟು ಇಷ್ಟ ಇಲ್ಲ. ಸೊ ಹಂಗಾಗಿ ಬರೀ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಒಳ್ಳೊಳ್ಳೆ ನೇಲ್ ಡಿಸೈನ್ಸ್ ನನಗೆ ಗೊತ್ತಿದೆ. ಸೊ ಅದನ್ನು ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ನಾನಿಲ್ಲಿ ಇವಾಗ ಒಂದು ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದ್ರದ್ದು ವೀಡಿಯೋ ನಾನು ಆ್ಯಕ್ಚುಲಿ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಲಿಂಕ್ ಹಾಕ್ತೀನಿ ಇವಾಗ ಇಲ್ಲಿ ಸೈಟಲ್ಲಿ ಸಜೆಷನ್ಸಲ್ಲಿ ಬರುತ್ತೆ ನಿಮಗೆ. ಇದು ನಾನು ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಆ್ಯಕ್ಚುಲಿ ನನಗೆ ತುಂಬ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಹೆವಿಯಾಗಿ ಆಗ್ತಾ ಇತ್ತು, ಅದೆಲ್ಲ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಹೊಸ ಕೂದಲು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಏನಾರು ಹೇಳೋಕ್ಕೆ ಶುರು ಮಾಡಿದ್ರೆ ಬಂದು ಶುರು ಆಗಿತ್ತೆ ಹಿಂದೆಯಿಂದ ನಾಟಕಗಳು ಮಾಡೋಕ್ಕೆ. ಆ್ಯಂಡ್ ಅವನ ನಾಟಕಗಳಿಗೆಲ್ಲ ಹಿಂದೆಯಿಂದ ಸಪೋರ್ಟ್ ಕೊಡೋಕ್ಕೆ ಅವ್ನ ದಪ್ಪ ಏನೋ ಮಾಡ್ತಾ ಇದ್ದಾರೆ, ಹೋಗು ಅವನಿಗೆ ಸ್ವಲ್ಪ ಲೂಟಿ ಮಾಡು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಬಂದ್ಬಿಡ್ತಾನೆ ಅವನು. ನಿಮಗೂ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಈ ಒಂದ್ಸರಿ ಈ ಒಂದು ಆಯಿಲ್ನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಒಂದು ಕಂಟ್ರೋಲಿಗೆ ಬರುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಅಷ್ಟು ಚೆನ್ನಾಗಿ ನನಗೆ ವರ್ಕ್ ಆಗಿದೆ ಈ ಆಯಿಲ್. ಸೊ ಹಾಗಾಗಿ ನಾನು ಆವಾಗಿಂದ ಅದನ್ನು ಬಿಡ್ತಾನೆ ಇಲ್ಲ. ಖಾಲಿ ಆಗಿದ ತಕ್ಷಣ ಬರೀ ಆಯಿಲ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಆನಿಯನ್, ಕರಿಬೇವಿನ ಸೊಪ್ಪು ಮತ್ತು ಮೆಂತೆಕಾಳು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ಆಯಿಲ್ ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಾಳೆ ಇಂಡಿಯಾದಲ್ಲಿ ಗ್ರಹಣ ಇದೆ ಅಂತಲೂ ಕೇಳ್ಪಟ್ಟೆ. ಸೊ ಹಾಗಾಗಿ ಬಟ್ ಅದು ಕೆನಡಾದಲ್ಲಿ ವಿಸಿಬಲ್ ಇಲ್ಲ ಅಂತ ಅನಿಸುತ್ತೆ. ಜೊತೆಗೆ ನಾಳೆ ಫಾದರ್ಸ್ ಡೇ ಕೂಡ. ಸೊ ನನ್ನೆಲ್ಲ ವ್ಯೂವರ್ಸ್ಗೂ ಹ್ಯಾಪಿ ಫಾದರ್ಸ್ ಡೇ. ಎಂಜಾಯ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು.